ವಿಶ್ವಾಸ. ನಾನು ನನ್ನ ಇನ್ಲಾಸ್ ಮನೆ ಅಂದರೆ ನನ್ನ ವೈಫ್ ಮನೆ ಇದೆಯಲ್ವಾ, ಅಲ್ಲಿ ನೈಬರ್ ಒಬ್ಬರು ಕೂಡ ಸಾಗರದವರೇ ಇದ್ದಾರೆ. ತುಂಬಾ ಬುದ್ಧಿವಂತರು. ಸಾಗರ ಅಂತಂದ್ರೆ ಪೀಪಲ್ ಆರ್ ವೆರಿ ಸ್ಮಾರ್ಟ್, ಪೀಪಲ್ ಆರ್ ವೆರಿ ಇಂಟೆಲಿಜೆಂಟ್ ಅಂಡ್ ಪೀಪಲ್ ಆರ್ ವೆರಿ ಮೆಚ್ಯೂರ್ಡ್ ಅಂತಂದು ಅದೊಂದು ಹೆಸರಿದೆ. ಸಾಗರ, ತೀರ್ಥಹಳ್ಳಿ, ಹೊಸನಗರ ಭಾಗದವರೆಲ್ಲನೂ ದೇ ಆರ್ ವೆರಿ ಸಫಿಸ್ಟಿಕೇಟೆಡ್ ಪೀಪಲ್. ತುಂಬಾ ಮಾನವೀಯತೆಯನ್ನು ಇಟ್ಕೊಂಡಿರ್ತಕ್ಕಂಥ ಮನುಷ್ಯರು ಅಂತಂದು ಒಂದು. ನಾನು ತುಮಕೂರಿನಲ್ಲಿ ಬೆಳೆಯುವಾಗ ನನಗೂ ಕೆಲವು ಶಿವಮೊಗ್ಗದವರು ಸ್ನೇಹಿತರಿದ್ರು. ಆಮೇಲೆ ಬೆಂಗಳೂರಿಗೆ ಪ್ರಿಪ್ರೇಷನ್ಸ್ ಹೋದವರು ಸಾಕಷ್ಟು ಜನ ಶಿವಮೊಗ್ಗದವರು, ಸಾಗರದವರು ಎಸ್ಪೆಷಲಿ ದಿನ ಮಾಡ್ತೀನಿ ಅಂತಂದು ನಿಮ್ಮಲ್ಲೇ ನಿರ್ಧಾರ ಮಾಡ್ಕೊಳ್ಳಿ, ನೀವೇ ಮಾತನಾಡ್ಕೊಂಡು ಬಂದು ನಮಗೆ ತಿಳಿಸಿ. ಅದು ಕಾನೂನಿನ ಚೌಕಟ್ಟಿನ ಒಳಗಡೆ ಇದೆ ಅಂತಂದ್ರೆ ವಿಲ್ ಅಲೌ ಯು ವಿತೌಟ್ ಎನಿ ಸಾರ್ಟ್ ಆಫ್ ರಿಸ್ಟ್ರಿಕ್ಷನ್. ಈ ಡ್ರೈವ್ನ ನಾವು ಶುರು ಮಾಡಿದ್ವಿ. ಸಾಗರ ಟೌನ್ನಲ್ಲೇ ಸುಮಾರು 200ಕ್ಕಿಂತ ಹೆಚ್ಚು ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡ್ತೀವಿ. ನೀವು ಹೇಳಿದ್ರಲ್ಲ, ದಟ್ ವಾಸ್ ಎ ಗುಡ್ ಸಜೆಷನ್. ಈಗ ಬರೀ ಗೌರ್ಮೆಂಟೇ ಹಾಕಬೇಕು ಅಥವಾ ಪೊಲೀಸ್ ಇಲಾಖೆನೇ ಹಾಕಬೇಕು ಅಂತಂದ್ರೆ ಆಗೋದಿಲ್ಲ. ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂತ ಒಂದಿದೆ. ಅದರಲ್ಲಿ ಏನು ಹೇಳ್ತದೆ ಅಂತಂದ್ರೆ, ಅಂಗಡಿ ಮುಂಗಟ್ಟುಗಳಲ್ಲಿ ಯಾರು ಜನಸಂದಣಿ ಆಗ್ತದೆ ಅಂತಂದ್ರೆ ಅವರನ್ನೇ ವಾಲಂಟಿಯರ್ ಆಗಿ ಕ್ಯಾಮ್ರಾಗಳನ್ನ ಹಾಕಿಸ್ಕೊಳ್ಬಹುದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇನು ಹೇಳಿದ್ದೀನಿ ಅಂತಂದ್ರೆ, 3-4 ಅಂಗಡಿಗಳು ಸೇರಿಕೊಂಡು ಒಂದು 2-3 ಕ್ಯಾಮ್ರಾ ಹಾಕಿಸ್ಕೊಳ್ತೀವಿ ಅಂತಂದ್ರೆ ನೀವೇ ಅದನ್ನ ದುಡ್ಡನ್ನ ಪೋಲಿಂಗ್ ಮಾಡ್ಕೊಳ್ಳಿ, ನೀವೇ ಕ್ಯಾಮ್ರಾ ಪರ್ಚೇಸ್ ಮಾಡ್ಕೊಳ್ಳಿ, ನೀವೇ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳಿ. ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋದ್ರಿಂದ ಪೊಲೀಸ್ ಇಲಾಖೆಗೂ ಅವರು ಇನ್ನೊಬ್ಬರಿಗೆ ಯಾರಿಗೂ ನೀವು ಸಹಾಯ ಮಾಡಲ್ಲ, ನಿಮಗೆ ನೀವು ಸಹಾಯ ಮಾಡ್ತೀವಿ. ಅಲ್ಲೇನೋ ಒಂದು ಕಳತನ ಆಗ್ತಾ ಇದೆ, ಇನ್ಸ್ಟಾಲೇಷನ್ ಆಗುತ್ತೆ, ಅಲ್ಲಿ ಪರ್ಮನೆಂಟ್ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿಸಿ ಅಂತ ಹೇಳಿದ್ದೀನಿ. ಇದು ಆಗ್ತಾ ಇದೆ ಕೂಡ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಏನು ಅಂತ ಕೂಡ ಗೊತ್ತಾಗುತ್ತೆ. ನಮ್ಮ ಆಫೀಸರ್ಸ್ ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ನಾನು ಈಗ ಒಂದ್ಸತಿ ಆ ರೂಟ್ನ ಎಂಟೈರ್ ರೂಟ್ನ ನಾನು ನೋಡ್ಕೊಂಡು ಬರ್ತೀನಿ. ಎವ್ರಿ ಇಂಚ್ ಆಫ್ ದಿ ಪ್ರೊಸೆಷನ್ ಶುಡ್ ಬಿ ಕವರ್ಡ್ ಅಂತ ನಾನು ಹೇಳ್ತೀನಿ. ಅದನ್ನು ಬಿಟ್ಟು ನಾವು ಇನ್ಸ್ಟಾಲೇಷನ್, ಟೆಂಪರರಿ ಇನ್ಸ್ಟಾಲೇಷನ್ ಮುನ್ಸಿಪಾಲಿಟಿ ಕಡೆಯಿಂದ ನಮ್ಮ ಕಡೆಯಿಂದ ಮಾಡಿಸೋದು ನಾವು ಮಾಡಿಸ್ತೀವಿ, ಏನು ಇಲ್ಲ. ಆನಂತರ ಮುನ್ಸಿಪಾಲಿಟಿಯಿಂದ 50 ಕ್ಯಾಮ್ರಾ ಹಾಕಿಸಿದ್ರು. ಅದರಲ್ಲಿ ಒಂದು 10 ಕ್ಯಾಮ್ರಾ ಅಷ್ಟೇ ವರ್ಗಾಗ್ತಾ ಇಲ್ಲ. ಅದನ್ನು ಕೂಡ ನಾವು AC ಅವರು ಭರವಸೆ ಕೊಟ್ಟಿದ್ದಾರೆ. ಇಲ್ಲ ಸರ್, ನಾನು ರೆಡಿ ಮಾಡಿಸ್ಕೊಡ್ತೀನಿ, ಗಣಪತಿ ಹಬ್ಬದ ಇನ್ಸ್ಟಾಲೇಷನ್ಸ್ನ ಮುಂಚೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ವಿಲ್ ಸೆಟ್ ಇಟ್ ಆಲ್ ರೈಟ್ ಹೇಳಿ ಇಷ್ಟಪಡ್ತೀನಿ. ಇಷ್ಟು ಜನರಲ್ಲಿ ಎಷ್ಟು ಜನ ಎಲ್ಲಿ ನಾನು 2 ವೀಲರ್ ಮೇಲೆ ಹೊರಗಡೆ ಹೋದ್ರು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ತೀನಿ ಸರ್, ಫುಲ್ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ತೀನಿ ಅಂತ ಧೈರ್ಯವಾಗಿ ಹೇಳ್ಬೋದಿರಿ? ಕೈ ಎತ್ತಿ. ನೀವೇಲ್ವಾ? ಮಕ್ಕಳಿಗೆ ಸೈಲೆಂಟ್ ಆಗುತ್ತೆ. ಇದು ಆಗಬಾರ್ದು. ಬರೀ ಪೊಲೀಸವರು ಅಥವಾ ವೈಟ್ ಕಲರ್ ಬಟ್ಟೆ ಹಾಕಿರೋರು ಮಾತಾಡ್ತಾ ಹೇಳ್ತಾ ಇದ್ರು ಆಗಲೇ. ವೈಟ್ ಕಲರ್ ಯೂನಿಫಾರ್ಮ್ ಅವ್ರನ್ನ ಒಬ್ರು ನಿಲ್ಲಿಸ್ಬೇಕು ಸರ್ ಅಂತ ಮಾಡೋಣಂತೆ. ಒಂದು 2-3 ಜನ ಟ್ರೈ ಟು ಅಡ್ಜಸ್ಟ್. ಬಟ್ ಪೊಲೀಸ್ ಅವರು ಇಲ್ಲೇ ಇರೋ ಸಮಯದಲ್ಲೂ ಕೂಡ ನೀವು ಟ್ರಾಫಿಕ್ ರೂಲ್ಸ್ನ ಪಾಲನೆ ಮಾಡಬೇಕು. ಅದರಿಂದ ನಿಮಗೆ ಸೇಫ್ಟಿ. ಟ್ರಾಫಿಕ್ ರೂಲ್ಸ್ನ ಪಾಲನೆ ಮಾಡಿಕೊಂಡು ಪ್ರಾಪರ್ ರಸ್ತೆನ ನೀವು ಹೋಗ್ತಿದ್ದೀರಿ ಅಂತಂದ್ರೆ, ಅಥವಾ ಪ್ರಾಪರ್ ಆಗಿ ನಿಮ್ಮ ಸೇಫ್ಟಿನ ನೀವು ನೋಡ್ಕೊಂಡಿದ್ದೀರಿ, ಪ್ರಾಪರ್ ಆಗಿ ಹೆಲ್ಮೆಟ್ ಹಾಕೊಂಡಿದ್ದೀರಿ ಅಂತಂದ್ರೆ ನಿಮ್ಮ ತಲೆನೇ ಪ್ರೊಟೆಕ್ಟ್ ಮಾಡುತ್ತದೆ, ಬೇರೆ ಯಾರ ತಲೆನೂ ಪ್ರೊಟೆಕ್ಟ್ ಮಾಡಲ್ಲ. ಹೌದಲ್ವಾ? ಇಲ್ಲಿ ಬಂದಿರೋದ್ರಲ್ಲೇ 90% ನಾನು ಕಡ್ಡಾಯವಾಗಿ ಟ್ರಾಫಿಕ್ ರೂಲ್ಸ್ನ ಪಾಲನೆ ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ ಸರ್ ಅಂತ ಧೈರ್ಯವಾಗಿ ಹೇಳಿಲ್ಲ. ಒಂದು 10-15 ಜನ ಮಾತ್ರ ಕೈ ಎತ್ತಿದ್ರು, 150 ಜನರಲ್ಲಿ. ಎಲ್ಲರೂ ಕೂಡ ಆಯ್ತು, ಕಾರು ಓಡಿಸೋದಾದ್ರೂ ಸೀಟ್ ಬೆಲ್ಟ್ ಹಾಕೋಬೇಕಾಗ್ತದೆ. ಎಲ್ಲ ಸಾಧ್ಯತೆಗಳಿದ್ದಾವೆ ಟ್ರಾಫಿಕ್ ರೂಲ್ಸ್ನ ಎನ್ಫೋರ್ಸ್ ಮಾಡಲಿಕ್ಕೆ. ಅದನ್ನು ನಾನು ಮಾಡ್ತೀನಿ. ಬಟ್ ಸಾರ್ವಜನಿಕರಲ್ಲಿ ಒಂದು ನಿಮಗೆಲ್ಲರಿಗೂ ತಿಳಿಸೋದೇನಂತಂದ್ರೆ, ಟ್ರಾಫಿಕ್ ರೂಲ್ಸ್ನ ವೈಯಕ್ತಿಕವಾಗಿ ನಿಮ್ಮ ಒಂದು ಸೇಫ್ಟಿಗೋಸ್ಕರ ನೀವು ಪಾಲನೆ ಮಾಡಿ. ಇನ್ನೊಬ್ರು ಯಾರಿಗೋಸ್ಕರನೋ ಅಥವಾ ಇನ್ನೊಬ್ರಿಗೆ ಏನೋ ಸಹಾಯ ಮಾಡ್ತೀನೋ ಅಥವಾ ಪೊಲೀಸವರು ಇದ್ದಾರೆ ಅನ್ನೋದು ಭಯದಿಂದನೋ ನಾನು ಹೆಲ್ಮೆಟ್ ಹಾಕ್ತೀನಪ್ಪ ಅಥವಾ ಸೀಟ್ ಬೆಲ್ಟ್ ಹಾಕ್ತೀನಪ್ಪ ಅನ್ನೋ ಒಂದು ಮನಸ್ಥಿತಿಯಿಂದ ದಯಮಾಡಿ ನೀವು ಹೊರಗಡೆ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕನ್ಸಂಪ್ಷನ್ ಮಾಡಿದರೆ ಅವುಗಳಿಗೆ ಕರ್ಕೊಂಡು ಬಂದು ಕೇಸಸ್ನ ಮಾಡಿ ಅವರು ಎಲ್ಲಿಂದ ತಗೊಂಡು ಬರ್ತಾ ಇದ್ದಾರೆ, ಇವ್ರಿಗೆ ಯಾರ್ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ಚೆಕ್ ಮಾಡಿಸಿ ಗೆಟಿಂಗ್ ಇಟ್. ಅಂದರೆ ಗಾಂಜಾ ಏನಾದ್ರು ಪಾಸಿಟಿವ್ ಬರ್ತಾ ಇದೆ ಇಲ್ವಾ, ಕನ್ಸಂಪ್ಷನ್ ಮಾಡಿದಾರ ಇಲ್ವಾ ಅಂತ ನೋಡ್ತಾ ಇದ್ದೀವಿ. ಏರಿಯಾ ಡಾಮಿನೇಷನ್ ಅಂತ ಮಾಡಿ ದಿನಾಂಕೂ 25 ಜನನ ಕರ್ಕೊಂಡು ಬಂದು ಔಟ್ಸ್ಕರ್ಟ್ಸ್ ಇಂದ ಗಾಂಜಾ ಕನ್ಸ್ಯೂಮ್ ಮಾಡಿದ್ರು ಕೂಡ ಅದು ಟೆಸ್ಟ್ ಮುಖಾಂತರ ಪಾಸಿಟಿವ್ ಬರುತ್ತೆ. ಮತ್ತೆ ಅವ್ನು ಟೆಸ್ಟ್ ಪಾಸಿಟಿವ್ ಬಂತು ಅಂದ್ರೆ ಅವನು ಎಲ್ಲಿಂದ ತಗೊಂಡು ಬರ್ತಾ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಸಾಕಷ್ಟು ಪ್ರಕರಣಗಳನ್ನ ಮಾಡ್ತಾ ಇದ್ದೀವಿ. ಬಟ್ ಯಾರಾದ್ರೂ ಇಂಥವರು ಗಾಂಜಾ ಕನ್ಸಂಪ್ಷನ್ ಮಾಡಿರ್ಬೋದು ಸರ್ ಅಥವಾ ಇಲ್ಲಿ ಮಾರಾಟ ಮಾಡಿರ್ಬೋದು ಅಂತ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಷ್ಟದಲ್ಲಿ ಯಜಮಾನ್ರೆ ನೀವು ಕೊಟ್ಟಿದ್ದೀರಾ ಕಂಪ್ಲೇಂಟು? ಇಲ್ಲ. ಯಾಕೆ ಕೊಟ್ಟಿಲ್ಲ? ಕೊಡಬೇಕು. ಅದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಬರೀ ಜನಸಂಪರ್ಕ ಸಭೆಯಲ್ಲಿ ಬಂದಾಗ ಹೇಳಿ, ಇದು ಗುಡ್
ಒಳ್ಳೆ ವಿಷಯನ ನೀವು ರೈಸ್ ಮಾಡಿದ್ದೀರಿ. ಬಟ್ ಪೊಲೀಸ್ ಇಲಾಖೆಗೆ ಜನರ ಸಹಕಾರ ಯಾವಾಗಲೂ ಇರಬೇಕಾಗುತ್ತೆ. ಪೊಲೀಸರು ಎಲ್ಲ ಕಡೆಗೂ ಇರ್ಲಿಕ್ಕಾಗಲ್ಲ. ನಾವು ನಮ್ಮ ಮಾಹಿತಿ ಕಲೆ ಹಾಕೊಳ್ತೀವಿ, ಅದ್ರ ಜೊತೆಗೆ ಸಾಕಷ್ಟು ರೈಡ್ಸ್ ಕೂಡ ಮಾಡಿದ್ದೀವಿ, ಕೇಸಸ್ ಕೂಡ ಮಾಹಿತಿನ ಕೊಡ್ತೀವಿ. ಅದನ್ನ ಎಲ್ಲರೂ ಕೂಡ ನೀವು ಎನ್ಶೂರ್ ಮಾಡಬೇಕು. ಸಾಕಷ್ಟು ಜನ ವಾಲಂಟಿಯರ್ಸ್ಗಳನ್ನ ನೇಮಕ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನ್ ಮಾಡ್ತಿರ್ತಕ್ಕಂಥ ಪೆಂಡಲ್ನಲ್ಲಿ ನಿಮ್ಮ ವಾಲಂಟಿಯರ್ಸು 24x7 ಇರೋ ಹಾಗೆ ನೋಡ್ಕೊಳ್ಳಿ. ಅದೊಂದು CC ಕ್ಯಾಮ್ರಾನ ನೀವು ಅಳವಡಿಕೆ ಮಾಡ್ಕೊಳ್ಳಿ. ಈದ್ ಮಿಲಾದ್ ಪ್ರೊಸೆಷನ್ ಟೈಮ್ನಲ್ಲೂ ಕೂಡ ಯಾರ್ಯಾರು ಭಾಗವಹಿಸ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ ಅಂತಂದು ನಮಗೆ ಸ್ವಲ್ಪ ಗಮನ ಇರಲಿ. ಏನೇನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಸಮಾಜದಲ್ಲೂ ಇಲ್ಲ 1% 2% ಕಿಡಿಗೇಡಿಗಳು ಇರ್ತಾರೆ, ಹೌದಲ್ವಾ? ಈ ಕಿಡಿಗೇಡಿಗಳದ್ದು ಏನು ಕೆಲಸ ಅಂದ್ರೆ ಏನೋ ಅವ್ರಿಗೆ ತರಲೆ ಮಾಡಬೇಕು. ಯಾರು ತರಲೆ ಮಾಡೋದು ಅಂತಂದ್ರೆ ನಾವಂತೂ ಸುತ್ತಿರೋದು 100% ಕೇಸ್ ಮಾಡ್ತೀವಿ, ಒಳಗೆ ಹಾಕಿ ಆಗ್ತದೆ. ಬಟ್ ಆ ರೀತಿ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗಮನಕ್ಕೆ ನಾವು ಬಂತು ಅಂತಂದ್ರೆ ನಮಗೆ ತಿಳಿಸಿ. ಅಂಥವ್ರಿಗೆ ನಾವು ಏನೇನು ಮಾಡಬೇಕು, ಯಾವ ರೀತಿ ಕೇಸಸ್ ಮಾಡಬೇಕು, ಯಾವ ರೀತಿ ಒಳಗೆ ಹಾಕಬೇಕು, ಅದನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿನೂ ಕೂಡ ಆಗಲೇ ಒಂದು ಮಂತಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್. ನಮ್ಮ ಇಲಾಖೆಯಲ್ಲಿ ಬರೀ ಸಾಗರದಲ್ಲೇ ಅಲ್ಲ, ಸಾಗರ, ಶಿವಮೊಗ್ಗ, ಭದ್ರಾವತಿ ಎಲ್ಲ ಸಬ್ ಡಿವಿಷನ್ಸ್ ಎಂಟೈರ್ ಶಿವಮೊಗ್ಗ ಜಿಲ್ಲೆನಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ಹೆಚ್ಚು ಬಿಗಿ ಮಾಡೋಣಂತೆ. ಇದನ್ನ ಮಾಡೋ ಉದ್ದೇಶ ಏನಂತಂದ್ರೆ, ಯಾರೋ ಈ 1% ಜನರಿಂದ 99% ಜನಗಳಿಗೆ ಡಿಸ್ಟರ್ಬ್ ಆಗಬಾರ್ದು. ಹಾಗೆ ಯಜಮಾನರು ಮಾತಾಡ್ತಾ ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಸರ್, ಯಾರೋ ಒಬ್ಬರಿಬ್ರು ಏನೋ ತೊಂದರೆ ಮಾಡ್ತಾರೆ, ಬಟ್ ಎಲ್ಲ ಎಂಟೈರ್ ಸಮಾಜಕ್ಕೆ ಇದೊಂಥರ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಎಂಟೈರ್ ಸಮಾಜನೇ ನಾವು ಶಾಂತಿಯುತವಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರು. ಅದು ಕರೆಕ್ಟ್ ಮಾತು. ಯಾರೋ ಒಬ್ಬರಿಬ್ರು ಇರ್ತಾರೆ ತರಲೆಗಳು, ಅಷ್ಟೇ. ಆ ತರಲೆಗಳನ್ನ ಐಡೆಂಟಿಫೈ ಮಾಡ್ತೀವಿ. ಏನಾದ್ರು ನ್ಯೂಸೆನ್ಸ್ ಮಾಡ್ತೀವಿ ಈದ್ ಮಿಲಾದಲ್ಲಿ ಅಥವಾ ಗಣಪತಿನಲ್ಲಿ ಅಂತಂದ್ರೆ ನಾವಂತೂ ಸುಮ್ಮನೆ ಅದು ಎಲ್ಲರ ಮನಸ್ಸಿನಲ್ಲಿ ಕೂಡ ಪ್ರಾಪರ್ ಆಗಿ ಕುತ್ಕೊಳ್ಳಿ. ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು, ಒಂದು ಎಕ್ಸ್ಟ್ರಾ ಹೆಜ್ಜೆ ಬೇಕಿದ್ರೆ ಹೋಗಿ, ವಿ ಆರ್ ರೆಡಿ ಟು ಡೂ ಇಟ್. ತಮ್ಮ ಸರ್ಕಾರನೂ ಕೂಡ ಇದೇ ಥರ ಇರಲಿ. ನಿಟಿಗ್ರಿಟೀಸ್ ಎಲ್ಲವನ್ನು ನಮ್ಮ ಅಧಿಕಾರಿಗಳು ಇರ್ತಾರೆ, ಅವರು ಇನ್ನಷ್ಟು ಸಭೆಗಳನ್ನ ಮಾಡ್ತಾರೆ. ಇನ್ನಷ್ಟು ಸಭೆಗಳನ್ನ ಮಾಡಿದಾಗ ಪ್ರಾಪರ್ ಆಗಿ ಚರ್ಚೆ ಮಾಡಿ. ಇನ್ನೊಬ್ರು ಆಗಲಿ ಈ ಕಡೆಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂಟೈರ್ ಬೌಂಡ್ರಿ ಎಷ್ಟಿರ್ತದೆ ಅಷ್ಟಿರ್ತದೆ. ಅದ್ರ ಬಗ್ಗೆ ಏನಾದರೂ ತಾರತಮ್ಯ ಆಗಿ ಹೋದ್ರೆ ನಮ್ಗೆ ಗಮನ ತಗೊಂಡಂಗೆ ಅಷ್ಟು ನಾನು ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿಸ್ತೀನಿ. ಇನ್ನೊಂದು ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಆ್ಯಂಡ್ ಆಕ್ಟ್ ಹೋದ್ ಗಣಪತಿ ಹಬ್ಬನ ಮತ್ತೆ ಈದ್ ಮಿಲಾದ್ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡೋಣಂತೆ. ಎಲ್ಲರ ಸಹಕಾರ ಕೂಡ ಇರಲಿ. ತಮ್ಮೆಲ್ಲರಿಗೂ ಶುಭವಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.